ವರ್ಷ ಎಲ್ಲರಿಗೂ ವಿಶೇಷ. ಇದು ಹೊಸ ಭರವಸೆ ಮತ್ತು ಹೊಸ ಪ್ರಾರಂಭದ ದೊಡ್ಡ ಸಂಕೇತವಾಗಿದೆ. ಹೌದು, ಮಂಗಳೂರು ಜನತೆ ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತಿಸಲು ಎಲ್ಲ ಸಿದ್ಧತಾ ಕಾರ್ಯವನ್ನ ಮಾಡುತ್ತಿದ್ದಾರೆ. ಅಂತೆಯೇ ನಗರದ ಹೃದಯ ಭಾಗದಲ್ಲಿರುವ ಹೋಟೆಲ್ ಮೋತಿ ಮಹಲ್ ಹೊಸ ವರ್ಷದ ಅಂಗವಾಗಿ ನ್ಯೂ ಇಯರ್ ಗಾಲಾ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದೆ. ಹೌದು, ಇದೀಗಾಗಲೇ ತನ್ನ ನಗುಮುಗದ ಸೇವೆಯನ್ನ ನಗರದ ಜನತೆಗೆ ನೀಡುತ್ತಿರುವ ಹೋಟೆಲ್ ಮೋತಿ ಮಹಲ್ ಡಿಸೆಂಬರ್ 31ರಂದು ಮೋತಿ ಮಹಲ್ನ ಪೂಲ್ ಸೈಡ್ನಲ್ಲಿ ನ್ಯೂ ಇಯರ್ ಗಾಲಾವನ್ನ ಆಯೋಜಿಸುತ್ತಿದೆ ಎಂದು ಮೋತಿ ಮಹಲ್ನ ಸೇಲ್ಸ್ ಮ್ಯಾನೇಜರ್ ಕ್ಲೌಡಿ ಲೋಬೋ ತಿಳಿಸಿದ್ರು. ಈ ಕುರಿತು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮಕ್ಕೆ ಮಂಗಳೂರಿನ ನಂಬರ್ 1 ಬ್ಯಾಂಡ್ ಸೆಟ್ ಆದ ಚರಿತ್ರ ಬ್ಯಾಂಡ್ ಅವರಿಂದ ಲೈವ್ ಬ್ಯಾಂಡ್ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ಡ್ಯಾನ್ಸ್ ಹಾಗೂ ಗೇಮ್ಸ್ಗಳನ್ನು ಆಯೋಜಿಸಲಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಲ್ಲಿ ಮೋತಿ ಕ್ವೀನ್, ಮೋತಿ ಕಿಂಗ್ ಹಾಗೂ ಬೆಸ್ಟ್ ಕಪಲ್ ಆಫ್ ದ ಡೇ ಎಂಬ ಆಯ್ಕೆಯನ್ನ ಮಾಡಲಿದ್ದೇವೆ. ಜೊತೆಗೆ ಮಂಗಳೂರು ಟು ದುಬೈ, ದುಬೈ ಟು ಮಂಗಳೂರಿನ ಏರ್ ಟಿಕೆಟ್, ಚಿನ್ನದ ಸರ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಬಹುದಾಗಿದೆ ಎಂದರು. ಕಾರ್ಯಕ್ರಮದ ನಿರೂಪಣೆಯನ್ನ ರೋಶಿಲ್ ಫೆರ್ನಾಂಡಿಸ್ ಅವರು ಮಾಡಲಿದ್ದು, ಕಾರ್ಯಕ್ರಮಕ್ಕೆ ಡಿಜೆ ಮ್ಯೂಸಿಕ್ ಅನ್ನ ಡಿಜೆ ಸುಶ್ ಅವರು ನುಡಿಸಲಿರುವರು ಎಂದು ತಿಳಿಸಿದರು. This year we are coming with, that is Charitra band. This is rated to be number 1 band of Mangalore. We have every year games, dances, selection of Moti Queen, Moti King, best couple of the day, surprise gifts, air ticket Mangalore to Dubai, Dubai to Mangalore, gold chain, LED TV, a refrigerator, other gifts and prizes. MC has been given to Rochelle Fernandez. DJ, we have our in-house and a very famous DJ player, that is DJ Shush. ಸುದ್ದಿಗೋಷ್ಠಿಯಲ್ಲಿ ಮೋತಿ ಮಹಲ್ನ ಮ್ಯಾನೇಜರ್ ಕೆಎಂ ಹೆಗ್ಡೆ, ಐಶ್ವರ್ಯ, ರಾಡ್ನಿ ಟಿಸೋಜಾ ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.